ಈ ಒಂದು ತಿಂಡಿಯನ್ನು ಮಾಡಿದ ತಕ್ಷಣ ಪೂರ್ತಿ ಖಾಲಿಯಾಗುತ್ತೆ ನಮ್ಮನೇಲಿ. ಯಾಕಂತಂದರೆ ಎಲ್ರಿಗೂ ತುಂಬ ಇಷ್ಟ. ಇನ್ನೊಂದು ಮರೆತು ಹೋಗಿರುವಂಥ ಮಂಗಳೂರಿನ ವಿಶೇಷವಾಗಿರುವಂಥ ಪದಂಗಿ ಬಜಿಲ್ ಒಂದು ಅದ್ಭುತ ತಿಂಡಿಯ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಆರೋಗ್ಯಕರ, ತುಂಬ ಸುಲಭ, ತುಂಬ ರುಚಿಕರವಾಗಿರುತ್ತೆ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಹೆಸರು ಕಾಳು. ಬೆಳಿಗ್ಗೆಗೆ ತಿಂಡಿಗೆ ನೀವು ಮಾಡೋದಿದ್ರೆ ರಾತ್ರಿ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ನೀರನ್ನು ಬಸಿದ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಾವು ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು. ಕುಕ್ಕರ್ ಬಳಸಬೇಡಿ. ಕುಕ್ಕರಲ್ಲಿಟ್ಟರೆ ಒಂದು ವಿಷಲ್ ಹಾಕಿಸಿದ್ರೂ ಕೂಡ ಹೆಸರು ಕಾಳು ನೆಂದಿರುತ್ತಲ್ವ, ತುಂಬ ಬೇಗ ಅದು ಮೆತ್ತಗಾಗೋಗುತ್ತೆ. ಅಷ್ಟೊಂದು ಮೆತ್ತಗಾಗೋದು ಬೇಡ. ನೋಡಿ, ನಮಗೆ ಈ ಹದಕ್ಕೆ ಬೆಂದರೆ ಸಾಕು. ತುಂಬ ಅಂದರೆ ಸ್ಮ್ಯಾಶ್ ಆಗಿ ಇರೋದು ಬೇಡ. ಇಷ್ಟ ಆದರೆ ಸಾಕು. ಇಷ್ಟ ಆದ ನಂತರ ಇದನ್ನ ಬಂದ್ ಮಾಡಿ, ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸಿ ಅದಾದ ನಂತರ ನೀರನ್ನು ಬಸಿದ್ಕೊಳ್ಳಿ. ಆ ನೀರನ್ನು ನಾವು ಪದಾರ್ಥಕ್ಕೆಲ್ಲ ಉಪಯೋಗ ಮಾಡ್ಬೋದು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ, ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕಿ. ಯಾಕಂತಂದರೆ ಕೆಲವರಿಗೆ ಹೆಸರು ಕಾಳು ವಾಯು ಅಂತ ಆಗುತ್ತಲ್ವ, ಜೀರಿಗೆ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಅಜೀರ್ಣಕ್ಕೂ ಅಂದರೆ ಜೀರ್ಣಕ್ರಿಯೆಗೂ ಒಳ್ಳೆಯದು. ಅದಾದ ನಂತರ ಸ್ವಲ್ಪ ಒಣಮೆಣಸು ಮತ್ತು ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಇನ್ನೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಪ್ಪದಲ್ಲಿ ಈರುಳ್ಳಿಯನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಈರುಳ್ಳಿಯನ್ನು ಎಷ್ಟು ಡೀಪಾಗಿ ಫ್ರೈ ಮಾಡ್ತೀರ ಅಷ್ಟು ಸಖತ್ತಾಗಿರುತ್ತೆ. ಒಂದೆರಡು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ತುಂಬ ಅಂದರೆ ಈ ಥರ ಆಗಬೇಕು. ನಾವು ಬಿರಿಯಾನಿಗೆಲ್ಲ ಫ್ರೈ ಮಾಡ್ತೀವಲ್ವ ಈರುಳ್ಳಿ, ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಕರಟಿಸಬೇಡಿ. ಅದಾದ ನಂತರ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ನಾವು ಸ್ವೀಟಿಶ್ ಫ್ಲೇವರ್ ಇಷ್ಟಪಡ್ತೀವಿ ಮಂಗಳೂರಿನವರು. ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದರ ರುಚಿಯೇ ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಹೆಸರು ಕಾಳನ್ನು ಹಾಕ್ಕೊಂಡು ಕ್ಲೀನಾಗಿ ಮಗುಚಬೇಕು. ಇದರದ್ದು ಕೆಲಸ ಇಷ್ಟೇ. ತುಂಬ ನೀಟಾಗಿ ಮಗುಚ್ಕೊಳ್ಳಿ. ನೋಡಿ, ಇದನ್ನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಮಕ್ಕಳಿಗಿರಲಿ ದೊಡ್ಡವರಿಗಿರಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನ ಟೀ ಕಾಫಿಗೂ ಕೂಡ ತಿನ್ಬೋದು, ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಡಬ್ಬಕ್ಕೆ ಬೇಕಾದರೂ ಹಾಕಿ ಕೊಡ್ಬೋದು. ಇವಾಗ ಅವಲಕ್ಕಿ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದು 2-3 ಒಣಮೆಣಸು ಮತ್ತು ಕರಿಬೇವನ್ನು ಹಾಕ್ಕೊಂಡು ಕ್ಲೀನಾಗಿ ಹುರಿದ್ಕೊಳ್ಳಿ. ಯಾಕಂತಂದರೆ ಇದರದೊಂದು ಪೌಡರ್ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಅವಲಕ್ಕಿಗೆ ಅದ್ಭುತವಾಗಿರುವಂಥ ಫ್ಲೇವರ್ ಬರೋದು. ಕ್ಲೀನಾಗಿ ಒಂದು ಮಿಕ್ಸಿಗೆ ಹಾಕಿ ಇದನ್ನ ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ಮಾಡಿಕೊಂಡ್ರೆ ಅವಲಕ್ಕಿ ಮಾಡೋದು ತುಂಬ ಸುಲಭ. ಒಂದು ಪಾತ್ರೆಗೆ ಪುಡಿಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಹಾಗೆಯೇ ನಾನು ಪುಡಿ ಬೆಲ್ಲನ, ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಉಪಯೋಗ ಮಾಡ್ತಾಯಿದ್ದೇನೆ. ಸ್ವಲ್ಪ ಈರುಳ್ಳಿ, ಕೆಲವರು ಅವಲಕ್ಕಿಗೆ ಈರುಳ್ಳಿ ಹಾಕಲ್ಲ ಅಂತಾರೆ, ಆದರೆ ನಮಗೆ ಮುಂಚಿನಿಂದಲೂ ಹಾಕಿನೇ ರೂಢಿ. ಸ್ವಲ್ಪ ಕಾಯಿ ಅಂದರೆ ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಹಾಕಿ, ಸ್ವಲ್ಪ ತುಪ್ಪನ ಹಾಕಿ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ಉಪಯೋಗ ಮಾಡಿರುವಂಥ ಪಾತ್ರೆಗಳದ್ದು ಅಥವಾ ಬೆಲ್ಲದೆಲ್ಲ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಅವಲಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ನಾವು ಕಲಿಸ್ಕೋಬೇಕು. ಕೈಯಿಂದನೇ ಕಲಿಸ್ಕೊಳ್ಳಿ, ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮಸಾಲ ಅವಲಕ್ಕಿ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ. ಖಾರ ಖಾರ ಸ್ವೀಟಿಶ್ ಆಗಿ, ಆ ಫ್ಲೇವರೇ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ನಾವು ಇವಾಗ ಸರ್ವ್ ಮಾಡ್ಕೋಬೋದು. ಹೆಸರು ಕಾಳು ಮತ್ತು ಈ ಅವಲಕ್ಕಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನುವಂಥದ್ದು. ಅದರ ರುಚಿ ಹೇಗಿರುತ್ತೆ ಅಂತಂದರೆ, ಮಂಗಳೂರಿನವರಾದರೆ ನಿಮಗೆ ಅದರ ತಿಂದು ಗೊತ್ತಿದ್ದರೆ ಅವ್ರಿಗೆ ಮಾತ್ರ ಅದರ ಅದ್ಭುತ ಫ್ಲೇವರ್ ಗೊತ್ತಿರುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.